ಸೊ ನಮ್ಮ ಚಿಕನ್ ಫ್ರೈಡ್ ಮೋಮೋಸ್ ಆರ್ಡರ್ ಮಾಡ್ತಾ जी गाइस ನಾವು ಕೊಂಚ ಬರ್ಗರ್ ಬರ್ತಾನೆ welcome back to a new vlog. So yes, ini ಹೋವಾರ ಸೊ ಇನ್ನು ತುಷಾರ್ ಬ್ಲಾಗ್ ಮತ್ತು ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊರಗತ್ತೀನಿ. ಸೊ ಒಂದು ಬ್ಲಾಗ್ ನಿಮ್ಗೆ ಕಂಟಿನ್ಯೂ ಹಾಕೊಂಡು ತುಷಾರ್ ಹಂಚಾಲ್ ಒಟ್ಟಿಗೆ ಬಾಯ್. Cleaning time. ಗಂಟೆ ಆಯ್ತಂಡು ಮುಲ್ಪ ಗಂಟೆ ಆಯ್ತಂಡು ಹಾಜಿ ಸೊ ಪ್ರಸಾದ ಬೈದ ಚಪ್ಪವೆ. ಹಲೋ ಸರ್ ಆಫ್ಟರ್ ಲಾಂಗ್ ಟೈಮ್ ಸರ್. ಹೌ ಆರ್ ಯು ಸರ್? ಫೈನ್ ಸರ್. ಓಕೆ ಸೊ ನಮ್ಮತ್ತೆ ಇಂಚಿ ದೂರ ಹೋಗಲ್ಲ ಗುರ್ಜಿ ಮಾಡಿ ಅಲ್ಲ ಮತ್ತೆ ಮಾಲ್ పోయి అవులు ఎంట్రెన్స్ ఇట్టే సిగ్నల్ ಒಂದು ಹೆವಿ ಮಲ್ಲ ಸಿಗ್ನಲ್ ಮಂಡೆ ವೆಚ್ಚ ಪ್ರಸರ್ ನಮ್ಮದು ಬೆದರಲ್ಲಿ ಒಡೆಗೆ ಆಗಿ ಗೊತ್ತು ಒಡೆ ಪೋಂದಲೇ ಬಂದಿದ್ದೆ. ಅಡಿಗೆ ಅಂತಂದಿಲ್ಲ
बारिश ನಂದೊಂದು ರೂಮ್ದ ಬಾಕಿ ಉಂಡು ಅವಂಜಿ ರೂಮ್ದ ಬಾಕಿ ಉಂಟು ರಾತ್ರಿ ಚಿಕ್ಕ finished. ವೈದಾ ತಿನ್ಬೇಕು ಸೊ ನಮ್ಮ ಚಿಕನ್ ಫ್ರೈಡ್ ಮೋಮೋಸ್ ಆರ್ಡರ್ ಮಾಡ್ಕ ಮೊತ್ತನಿಗೆ ರೇಟ್ ಪನ್ಕ ಒಂದು ಏತ ಹಾಕೊಂಡ್ಯಾ 15 ದಿನ ಪಂಡಿ ಏತ ಹಾಕೊಂಡು 26 ಒಂಜಿ ಶೋರ್ಮಾಗ 390 ಪಂಡ 400 ಮುಟ್ಟ ಹಾಕೊಂಡು ಮುಲ್ಪ ರೇಟ್ ಯಾವ್ದಂಡ ಹಾಂ ಜಿ ಗಾಯ್ಸ್ ನಮ್ಗೆ ಕೊಂಚ ಬರ್ಗರ್ ಬರ್ತಂಡ button guys, that's it. Done. ಒಂದು ಬ್ಲಾಗ್ನ ಮೂಲ ಎಂಡ್ ಮತ್ತು ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ ಸಿ ಯು Bye bye. ಬಾಯ್ ಗೈಸ್.